ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಪ್ರಸಿದ್ಧ ಎ ಗ್ರೇಡ್ ದೇವಾಲಯಗಳಲ್ಲಿ ಉಡುಪಿಯ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಾಲಯವು ಒಂದು. ಈ ದೇವಸ್ಥಾನವು ದಕ್ಷಿಣ ಭಾರತದ ಎಲ್ಲ ಭಾಗಗಳಿಂದ ಭಕ್ತರನ್ನ ಆಕರ್ಷಿಸುತ್ತಿದೆ. ಅದರಂತೆ ಇದೇ ದೇವಾಲಯದ ಸನಿಹದಲ್ಲೇ ಇರುವ ಮಾಸ್ತಿಕಟ್ಟೆ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಾಲಯ ಸದ್ಯ ಮಳೆಗಾಲದಲ್ಲಿ ಪ್ರಕೃತಿಯ ನಡುವೆ ತನ್ನ ಇರುವಿಕೆಯನ್ನ ಸಾದರಪಡಿಸುತ್ತಿದೆ. ಅಪಾರವಾದ ಕಾರಣಿಕವನ್ನ ಹೊಂದಿರುವ ಈ ದೇವಾಲಯವು ಮಾಸ್ತಿಕಟ್ಟೆ ಎಂದೇ ಪ್ರಸಿದ್ಧಿಯನ್ನ ಪಡೆದಿದೆ. ಇಲ್ಲಿ ಶ್ರೀ ಮೂಕಾಂಬಿಕಾ ದೇವಿಯ ಕಾವಲು ದೇವಿ ನೆಲೆ ನಿಂತಿದ್ದು ಮಕ್ಕಳಾಗದ ದಂಪತಿ ಇಲ್ಲಿನ ದೇವಿ ಬಳಿ ಹರಕೆಯನ್ನ ಕಟ್ಟಿಕೊಳ್ಳುತ್ತಾರೆ. ಹೀಗೆ ಹರಕೆ ಕಟ್ಟಿಕೊಂಡ ದಂಪತಿಗೆ ಮಕ್ಕಳಾಗಿ ಆ ಮಕ್ಕಳಿಗೆ 6 ತಿಂಗಳು ಅಥವಾ 1 ವರ್ಷ ಆದ ಬಳಿಕ ಮಗುವಿನ ಸಹಿತ ದಂಪತಿ ದೇವಸ್ಥಾನಕ್ಕೆ ಬಂದು ತೊಟ್ಟಿಲು ಅರ್ಪಿಸುವುದು ಪ್ರತೀತಿ ಎನ್ನುತ್ತಾರೆ ಇಲ್ಲಿನ ಹಿರಿಯರು. ಇಲ್ಲಿ ವಿಶೇಷ ಏನಂದರೆ ಈ ಕೆಲವರಿಗೆ ಲಗ್ನ ಆಗಿ ಮಕ್ಕಳಾಗೋದಿಲ್ಲಲ್ಲ, ಇಲ್ಲಿ ಬಂದು ಹರಕೆ ಮಾಡ್ಕೊ ಹೋಗ್ತಾರೆ. ಮಗು ಆಗ್ತದೆ, ಆದ ನಂತರ ಮಗಿಗೆ ಒಂದು 6 ತಿಂಗಳು 1 ವರ್ಷ ಆದ ನಂತರ ಮಗಿನ ಕಡೆಗೆ ಬರಬೇಕು. ಬರುವಾಗ ಒಂದು ತೊಟ್ಲು ತಕ್ಕ ಬರಬೇಕು. ಆ ಸಂಪ್ರದಾಯ ಅದು ಒಂದೇ ಅಲ್ಲ, ಯಾವ ಕಷ್ಟ ಇದ್ರೂ ಇಲ್ಲಿ ಹರಕೆ ಮಾಡ್ಕೊಳ್ಳೋದು. ಅದು ಪರಿಹಾರ ಆದ ನಂತರ ಇಲ್ಲಿ ದೊಡ್ಡ ಪೂಜೆ ಏನಂದರೆ ಕುರಿ ಕಡಿತಾರೆ, ಕೋಳಿ ಕಡಿತಾರೆ, ಗಂಟೆ ಕಟ್ತಾರೆ, ಹಣ ಹಾಕ್ತಾರೆ, ವಸ್ತ್ರ ಹಾಕ್ತಾರೆ, ಬಂಗಾರ ಹಾಕ್ತಾರೆ, ಬೆಳ್ಳಿ ಹಾಕ್ತಾರೆ, ಅವ್ರವ್ರ ಅನುಕೂಲ. ಇದು ಮಾಸ್ತಿಕಟ್ಟೆ ಮೂಕಾಂಬಿಕಾ ಅಮ್ಮನ ಕಾವಲು ದೈವ. ಹಾಗೆ ಯಾವ ಕಷ್ಟ ಇದ್ರೂ ಇಲ್ಲಿ ಹೇಳ್ಕೊಂಡ್ರೆ ನಡೀತದೆ. ಆಗದಿದ್ರೆ ಮಾತ್ರ ತೊಟ್ಟು ಹಾಕ್ಬೇಕು. ಅದು ಅಲ್ಲದೆ ಇದ್ರೆ ಬಾಕಿ ಯಾವುದಿದ್ರು ಇಲ್ಲಿ ಕುರಿ ಕಡಿಬೋದು, ಕೋಳಿ ಕಡಿಬೋದು, ಗಂಟೆ ಕಟ್ಬೋದು, ಹಣ ಹಾಕ್ಬೋದು, ವಸ್ತ್ರ ಹಾಕ್ಬೋದು. ಅಲ್ಲ ಅದು ತೊಟ್ಟಿಲ್ಲ ಇಲ್ಲೇ ಕೊಡ್ತೀರಾ ನೀವು? ಅಲ್ಲ ಇಲ್ಲ, ನಾವು ಕೊಡೋದು, ನೀವು ತರ್ಬೋದು. ನಾವು ತಗೊಂಡು ಯಾವ ಊರು ನಿಮ್ಮದು? ಮಂಗಳೂರು. ಹಾಂ, ಮಂಗಳೂರು. ಮೂಕಾಂಬಿಕೆ ದೇವಸ್ಥಾನದ ಕಾವಲು ದೇವರಿಗೆ. ಮೂಕಾಂಬಿಕೆ ದೇವಸ್ಥಾನದ ಕಾವಲು ದೈವ. ಹೆಸರು ಮಾಸ್ತಿ ಅಮ್ಮ. ಮಾಸ್ತಿ ಅಮ್ಮ.